ಸ್ನೇಹಿತರೆ ನಮಸ್ತೆ. ನಾವೊಂದು ಗಣೇಶನ ಇಡ್ತೀವಿ ಅಂತ ಅಂದರೆ, ಒಂದು ಗಣೇಶನನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅಂದರೆ ಒಂದು ಸ್ಪೀಕರ್ ಹಾಕಲಿಕ್ಕೆ, ಡಿ ಜೆ ಹಾಕಲಿಕ್ಕೆ ಅವಕಾಶ ಕೊಡಲಿಲ್ಲ ಪೊಲೀಸ್ನವರು. ಆದರೆ ಈ ಭಾಗದಲ್ಲಿ ನಾನು ಭರತ್ ನಗರ, ಮಾಗಡಿ ರೋಡ್ ಭರತ್ ನಗರದ ಹತ್ರ ಇದ್ದೀನಿ. ಎಷ್ಟು ಜೋರಾಗಿ ಲೌಡ್ ಸ್ಪೀಕರ್ ಹಾಕ್ಕೊಂಡು ಸುತ್ತಮುತ್ತ ಇರೋ ಎಲ್ಲ ಹಿಂದೂ ಮನೆಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇಷ್ಟು ದೊಡ್ಡದಾಗಿ ಲೌಡ್ ಸ್ಪೀಕರ್ ಹಾಕ್ತಾರೆ, ಡೈಲಿ ನಡೆಯುತ್ತೆ ಇದು. ಇಲ್ಲಿ ಯಾವ ಪೊಲೀಸು ಯಾವ ಪರ್ಮಿಷನ್ ಕೊಟ್ಟರು, ಯಾವ BBMP ಪರ್ಮಿಷನ್ ಕೊಡ್ತು ಈ ದೊಡ್ಡ ಲೌಡ್ ಸ್ಪೀಕರ್ ಹಾಕ್ಲಿಕ್ಕೆ? ಈ ಸ್ಪಾಟಿಗೆ ಪೊಲೀಸ್ನವ್ರು ಬರಬೇಕು. ಮೊಬೈಲ್ ಕೊಡಿ. ಏನ್ ಬಡ್ಕೋತಿದ್ದಾರೆ ಗುರು, ಇದು ಭಯಂಕರ ಕೇಳಕ್ ಹೋದ್ರೆ ದೌರ್ಜನ್ಯಗಳು. ಇಲ್ಲಿ ಪಕ್ಕದಲ್ಲಿರೋ ಹಿಂದೂಗಳು ಯಾರು ಇಲ್ವಾ? ನಮಗೆ ಫೋನ್ ಮಾಡ್ತಾರೆ ಪಕ್ಕದ ಮನೆಯವರು, ಸರ್ ತುಂಬಾ ತೊಂದರೆ ಆಗ್ತಾ ಇದೆ, ಮಗು ಇದೆ ಅಂತ. ದಿನನಿತ್ಯ ಪ್ರತಿ ಭಾನುವಾರ ಈ ರೀತಿ ಲೌಡ್ ಸ್ಪೀಕರ್ ಹಾಕ್ತಾರೆ. ಗಣೇಶನ್ ಇಟ್ಕೋಬೇಕು ಅಂತ ಅಂದ್ರೆ ಇಷ್ಟೇ ಇಡಬೇಕು ಮೂರ್ತಿನ, ಲೌಡ್ ಸ್ಪೀಕರ್ ಇಡಬಾರ್ದು. ಹಲೋ, ನೋಡಿ ಹೇಗಿರ್ಬೇಕು ಇಲ್ಲಿ ಹಿಂದೂಗಳು, ಹೇಗಿರ್ಬೇಕು ಈ ಸೌಂಡಲ್ಲಿ ಹೆಂಗಿರ್ಬೇಕು, ಯಾರು ಪರ್ಮಿಷನ್ ಕೊಟ್ಟಿರೋದು ಈ ಟೈಮಲ್ಲಿ, ಇಲ್ಲಿ ವಾಸ ಮಾಡೋ ಜನರು ಹೆಂಗಿರ್ಬೇಕು, ಇಲ್ಲಿ ಹಿಂದೂ ನೋಡಿ ಅವ್ರ ಮನೆ ಮಾಡ್ಕೊಳ್ಳಿ, ಸೈಲೆಂಟಾಗಿ ಮಾಡಲಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗದಿರೋ ಥರ ಮಾಡಬೇಕು. ಇದು ನೋಡಿ ಯಾರಾದರೂ ಇರೋಕ್ಕಾಗತ್ತಾ ಈ ಸೌಂಡಲ್ಲಿ? ಒಂದು DJ ಹಾಕಿದಕ್ಕೆ ಒಂದು DJ ಹಾಕ್ಲಿಕ್ಕೆ ನಮಗೆ ಪರ್ಮಿಷನ್ ಕೊಡ್ಲಿಲ್ಲ. ಒಂದು DJ ಹಾಕ್ಲಿಕ್ಕೆ ಸರ್ ಹೇಳಿ ಸರ್, ಇದು ಯಾವ ಸರ್ ಇದು ಮಕ್ಕಳಿಗೆಲ್ಲ ತೊಂದರೆ ಆಗಲ್ವಾ ಸರ್? ಈಗ ಅಕ್ಕಪಕ್ಕ ಸ್ನೇಹಿತರೆ, ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳಿಗೆ, ಮಕ್ಳುಗಳಿಗೆ, ಸಣ್ಣ ಮಕ್ಕಳಿಗೆ ಏನಾಗಬೇಕು, ಯಾವ ರೀತಿ ತೊಂದರೆ ಆಗುತ್ತೆ? ಒಂದು ಗಣೇಶನ್ ಕೂರಿಸಿ ಒಂದು 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 ನಾವು DJ ಹಾಕ್ತೀವಿ ಅಂತ ಅಂದ್ರೆ ಪರ್ಮಿಷನ್ ಕೊಡ್ಲಿಲ್ಲ ಗೌರ್ಮೆಂಟ್, BBMP ಪೊಲೀಸ್ನವರು. ಆದ್ರೆ ಇದು ಮಾಗಡಿ ರೋಡ್ ನಲ್ಲಿ ಎಷ್ಟು ಜೋರಾಗಿ ಇವರು ಪರ್ಮಿಷನ್ ಹಾಕೊಂಡು ಈ ರೀತಿ ಭಜನೆ ಮಾಡಿಕೊಂಡು ಅಕ್ಕಪಕ್ಕ ಇರೋರೆಲ್ಲ, ಹಾಗಾದ್ರೆ ಎಲ್ಲರೂ ಇಲ್ವಾ ಇಲ್ಲಿ? ಯಾರು ಪರ್ಮಿಷನ್ ಕೊಟ್ಟಿದ್ದು? BBMP ಕೊಡ್ತಾ, ಪೊಲೀಸ್ ಇಲಾಖೆ ಕೊಡ್ತಾ, ಸ್ಪಾಟಿಗೆ ಬರಬೇಕು ಸರ್. ಇದು ಎಷ್ಟು ಇದರಿಂದ ನಡೆಯುತ್ತೆ? ಎಷ್ಟು ಇದೇ ತರ ನಡೀತಾನೆ ಇರುತ್ತಾ? ನಾವು ಇಲ್ಲಿ ಬಂದ್ಬಿಟ್ಟು 1.5 ವರ್ಷ ಆಗಿದೆ. 1 ವರ್ಷದಿಂದ ನಡೀತಾನೆ ಇದೆ. ಇಷ್ಟೇ ಜೋರ್ ಸ್ಪೀಕರ್ ಹಾಕ್ತಾರೆ, ಸ್ಪೀಕರ್ ಇರುತ್ತೆ, ಇಷ್ಟ ಶಬ್ದ ಇರುತ್ತೆ, ಜನ ಬರ್ತಿರ್ತಾರೆ ಈ ತರ. ಅದು ಆಕ್ಚುಲಿ ಅಲ್ಲ, ಅವ್ರ ಮನೆಯಲ್ಲಿ ಪ್ರೇಯರ್ ಮಾಡ್ಲಿ ತೊಂದರೆ ಇಲ್ಲ. ಅಕ್ಕಪಕ್ಕದ ಇಷ್ಟು ಮನೆಗಳಿದೆ, ಇಷ್ಟು ಜೋರಾಗಿ ಸೌಂಡ್ ಕೊಟ್ಟರೆ ಮನೆಯಲ್ಲಿ ಮಕ್ಕಳಿರ್ತಾರೆ ಸಂಡೇ ಟೈಮ್. ಸರ್ ನಮಸ್ತೆ. ಕೋವಿಡ್ ಟೈಮ್ ನಲ್ಲಿ ಕೂಡ ಇದು ನಡೀತಾ? ಕೋವಿಡ್ ಟೈಮ್ ಸ್ವಲ್ಪ ಜನ ಆಯ್ತು, ಇಷ್ಟಿಲ್ಲ. ಬಟ್ ಕೋವಿಡ್ ಆದ್ಮೇಲೆ ನೋಡಿ ಮಿನಿಮಮ್ ಏನಿಲ್ಲ ಅಂದ್ರೆ 100-150 ಜನ ಸೇರಿದ್ದಾರೆ ಇಲ್ಲಿ. ಒಂದು ಗಣೇಶನ್ ಹಿಡ್ಕೊಳಕ್ಕೆ, ಒಂಚೂರು ಆ ಕಡೆ ಇಡಿ. ಒಂದು ಗಣೇಶನ್ ಹಿಡ್ಕೊಳ್ಳೋದಕ್ಕೆ ಒಂದು ನೋಡು ಕಿರ್ಚ್ತಾರ ನೋಡಿ ಸ್ನೇಹಿತರೆ, ಕಿರ್ಚ್ತಾರ ಸೌಂಡ್ಗೆ ಯಾರು ಇರಕ್ಕಾಗತ್ತೆ? ಯೋಚನೆ ಮಾಡಿ. ಸ್ನೇಹಿತರೆ, ಗಣೇಶನ್ ಇಡೋದಕ್ಕೆ 20 ಜನರ ಮೇಲೆ ಕೂಡ್ದಂತ ಹೇಳಿ ಇದೇ BBMP ಆರ್ಡರ್ ಮಾಡುತ್ತೆ. ಎಲ್ಲಿದ್ದೀರಾ BBMP ಅಧಿಕಾರಿಗಳು? ಬಂದ್ರೆ ಆಗ ಸ್ಪಾಟಿಗೆ. ನೀವು ಪೊಲೀಸಿಗೆ ಫೋನ್ ಮಾಡಿದೀವಿ, ಸ್ಪಾಟಿಗೆ ಬರ್ಬೇಕು ಪೊಲೀಸ್ನವರು. ಅಕ್ಕಪಕ್ಕ ಮನೆಗಳು, ಅಕ್ಕಪಕ್ಕ ಯಾರು ಇಲ್ಲ ಅನ್ಕೊಂಡಿದ್ದಾರ? ಬನ್ನಿ ಸ್ಪಾಟಿಗೆ BBMP ಅವರು. ಈಗ ಇಷ್ಟು ಜನ ಸೇರಿದ್ರೆ ಎಷ್ಟು ಜನ ಇದ್ದಾರೆ? ತಿರ್ಗಿಸಿ ಹಂಗೆ ಈ ಕಡೆ. ಇಷ್ಟು ಜನ ಸರ್ ಇದು ಏನಿದು? ಅಲ್ಲ, ಅಕ್ಕಪಕ್ಕದವ್ರಿಗೆ ಮೂಕವಾಗಿ ನನಗೆ ಫೋನ್ ಮಾಡಿ, ಪಾಪ ಒಂದ್ ಮಗು ಮಲಗ್ತಾ ಇಲ್ಲ ಸರ್, ಪ್ರತಿದಿನ ಇದೇ ತೊಂದರೆ ಆಗುತ್ತೆ ಅಂತ ನನಗೆ ಫೋನ್ ಮಾಡಿ ಹೇಳ್ತಾ ಇದಾರೆ. ಇವ್ರು ಯಾವಾಗ ತಪ್ಪಿದಲ್ರಿ, ಇವ್ರದ್ದು ಯಾವಾಗ ತಪ್ಪಿದಲ್ಲ. 12 ಗಂಟೆವರೆಗೂ ಜನ ಸೇರಿಸಿ ಕೂಗಾಡ್ಕೊಂಡು ಸೇನ ಮೈಕ್ ಹಾಕೊಂಡು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಇವರು. ಆಶ್ರಯ ಬಡಾವಣೆ ಅಂತ ಏನಿದೆಯೋ ಅಲ್ಲೆಲ್ಲ ಜನಗಳನ್ನ ಎಷ್ಟು ಬಡಾವಣೆ ಇದು? 1 ನಿಮಿಷ ಹೇಳ್ತೀನಿ. ಸುಮಾರು ಕಡೆ ಹಿಂದೂಗಳನ್ನ ಕೂಡ ಒಬ್ಬೊಬ್ಬರನ್ನೇ ಸೇರಿಸ್ತಾರೆ. ದೌರ್ಜನ್ಯ ಇದು. ಹೌದು ಸಿಕ್ಕಾಪಟ್ಟೆ. ಎಷ್ಟು ದಿವಸದಿಂದ ನಡೀತಾ ಇದೆ? ಇದು ಆಲೆ 2-3 ವರ್ಷದಿಂದ ನಡೀತದೆ. 2-3 ವರ್ಷದಿಂದ. ಎಷ್ಟು ವರ್ಷ? 2-3 ವರ್ಷದಿಂದ ನಡೀತದೆ. 2-3 ವರ್ಷ ಅಂತ ನಿನ್ನೆ ಬಂದಿದ್ದೀರಾ ಲೇಔಟ್ಗೆ? 21 ವರ್ಷದಿಂದ ಲೇಔಟ್ ಅಲ್ಲಿ ಇದ್ದೀನಿ. ಕಮ್ಮಿ ಅಂದ್ರೆ ಒಂದು 8 ವರ್ಷದಿಂದ ನಡೀತಾ ಇದೆ. ಮೈಕ್ಗಳೆಲ್ಲ ಇಟ್ಕೊಂಡು ಜೋರಾಗಿ ಮಾತಾಡ್ತಾ ಇದ್ರು. ಒಂದು ಸುಮಾರು ಸಲ ಹೇಳಿದೀನಿ. ಕೊನೆಗೆ ಏನು ಅಂತಂದ್ರೆ ನಮ್ಮೇಲೆ ದೌರ್ಜನ್ಯಕ್ಕೆ ಬಂದ್ರೆ ಫೋನ್ ಕೊಡಿ.
ಸಿಕ್ಕಾಪಟ್ಟೆ ದೌರ್ಜನ್ಯ, ಸಿಕ್ಕಾಪಟ್ಟೆ ಇರಕ್ಕಾಗಲ್ಲ ಮನೇಲಿ. ಕಿರ್ತಾರೆ, ಸಿಕ್ಕಾಪಟ್ಟೆ ಕಿರ್ತಾರೆ. ಇವಾಗ ಮೈಕ್ ನಿಮ್ಮ ಮನೆ ಇರೋದಿಲ್ಲಿ? ನಿಮ್ಮ ಮನೆ ಇರೋದು ಅದೇ ಎದುರುಗಡೆ ಮನೆ. ಪ್ರತಿ ಸಲ ನಡೆಯುತ್ತೆ ಇದು, ಪ್ರತಿದಿನ ನಡೆಯುತ್ತೆ, ಪ್ರತಿದಿನ, ಪ್ರತಿ ವಾರ, ಪ್ರತಿ ಸಂಡೆ. ಪ್ರತಿ ಸಂಡೆ ಮಧ್ಯದಲ್ಲಿ ಒಂದೊಂದು ದಿನ ಹಾಕತ್ತಾರೆ. ನಮ್ಮ ಹಿಂದೂಗಳೇ ಸೇರ್ಸೋದು ಯಾರು ಇಲ್ಲ, ಬರೀ ಒಬ್ಬೊಬ್ಬರನ್ನೇ ಜೊತೆ ಹೋಗ್ತೀವಿ ಅಲ್ಲಿ. ಸ್ನೇಹಿತರೆ, ಈ ಮನೆಯಲ್ಲಿ ಪ್ರತಿ ದಿನ, ಪ್ರತಿ ವಾರ, ಪ್ರತಿ ಸಂಡೆ ತುಂಬಾ ದೊಡ್ಡ ಲೌಡ್ ಸ್ಪೀಕರ್ ಹಾಕೊಂಡು ಇದೇ ಕೆಲಸ ನಡೀತಾ ಇರುತ್ತೆ. ನನಗೆ ಇಲ್ಲಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಇಷ್ಟು ದೊಡ್ಡ ಲೌಡ್ ಸ್ಪೀಕರ್ ಹಾಕ್ಲಿಕ್ಕೆ ಇಮಿಡಿಯೇಟ್ ಸ್ಪಾಟಿಗೆ ಪೊಲೀಸ್ನವ್ರು ಬರಬೇಕು. ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಫೋನ್ ಕೂಡ ಮಾಡ್ತಾ ಇದೀವಿ, ರಿಸೀವ್ ಆಗ್ತಾ ಇಲ್ಲ ಸ್ಟೇಷನ್ದು. BBMP ಅಧಿಕಾರಿಗಳು ಸ್ಪಾಟಿಗೆ ಬರಬೇಕು. ಹೇಗೆ ಪರ್ಮಿಷನ್ ಕೊಟ್ರಿ? ಗಣೇಶನ್ ಕೂರ್ಸೋದಕ್ಕೆ 20 ಜನರ ಮೇಲೆ ಸೇರಿಸಬೇಡಿ ಅಂತ ಹೇಳಿದ ನಾಚಿಕೆಗೆಟ್ಟ BBMPಗೆ ಇವತ್ತಿಲ್ಲಿ ಎಷ್ಟು ಜನ ಇದ್ದಾರೆ? ಹೇಗ್ ಸೇರಿಸಿದ್ರಿ? ಹೇಗ್ ಪರ್ಮಿಷನ್ ಕೊಟ್ರಿ? ಲೇಔಟ್ ನಲ್ಲಿ ಪ್ರತಿ ಒಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಲೇಔಟ್ ನಲ್ಲಿ ಜನಗಳು ಇರಬಾರ್ದಾ? ದೇವಸ್ಥಾನ ಸ್ನೇಹಿತರೆ, ದೇವಸ್ಥಾನದ ಯಾವ್ದೋ ಒಂದು ಮೈಕ್ ಹಾಕಿದಕ್ಕೆ, ದೇವಸ್ಥಾನದ ಮೇಲೆ ಮೈಕ್ ಹಾಕಿದಕ್ಕೆ ಒಬ್ರು ಕ್ರಿಶ್ಚಿಯನ್ ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಮೈಕ್ ನ ತೆಗಿಸ್ತಾಳೆ. ಆದ್ರೆ ಇಲ್ಲಿ ಅದೇ ಈ ಮನೆಯಲ್ಲಿ ಗಂಟ್ಲು ಕಿತ್ತೋಗಂಗ್ ಹೋಗ್ಬೋದು. ಅಕ್ಕಪಕ್ಕ ಮಕ್ಕಳುಗಳಿದ್ದಾರೆ. ಇವತ್ತು ಸಂಡೆ ಒಂದು ಓದ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ಹುಷಾರಿಲ್ದೇ ಇರೋರು, BP ಇರೋರು, ಶುಗರ್ ಇರೋ ಪೇಷಂಟ್ಗಳಿರ್ತಾರೆ. ಅಲ್ಲ, ಹಿಂದೂಗಳು ವರ್ಷಕ್ಕೊಂದು ಹಬ್ಬನೋ ಹರಿದಿನನೋ ಬಂದ್ರೆ ನೀವು 3 ಅಡಿ ಮೇಲೆ ಗಣೇಶನ ಇಡಂಗಿಲ್ಲ, 20 ಜನರ ಮೇಲೆ ಜನ ಸೇರುವಂಗಿಲ್ಲ. ಆಮೇಲೆ ಇನ್ನೊಂದೇನು, ನೀವು ಎಷ್ಟು ಟರ್ಮ್ಸ್ ಕಂಡೀಷನ್ಸ್ ಹಾಕ್ತಿರೋ ಇದಕ್ಕೆ ಯಾವ್ದು ಇಲ್ವಾ? ಈ ಅನ್ಯಕೋಮಿನ ಜನಕ್ಕೆ ಯಾವ್ದು ಇಲ್ವಾ? ರೆಸಿಡೆನ್ಷಿಯಲ್ ಏರಿಯಾ ಇದು, ಅದು ಬಂದ್ಬಿಟ್ಟು CA ಸೈಟ್ ಅಲ್ಲ. ಫಸ್ಟ್ ಆಫ್ ಆಲ್ ಚರ್ಚ್ ತೆಗೆಯೋದು ಕೂಡ ಅವಕಾಶ ಇಲ್ಲ. CA ಸೈಟ್ ಇದ್ರೆ ಮಾತ್ರ. ಇದು CA ಸೈಟು ಅಲ್ಲ. ಮಾತಾಡ್ತಿದ್ದಾರೆ ಕುಡಿಯೋರಿಗೆ. ಇದು ಬಂದ್ಬಿಟ್ಟು ರೆಸಿಡೆನ್ಷಿಯಲ್ ಲೇಔಟ್ ಇದು. ಬಟ್ ಅದು ಯಾವ ತರ ಪರ್ಮಿಷನ್ ತಗೊಂಡ್ ನಡೀತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಪರ್ಮಿಷನ್ ಕೊಟ್ಟಿರೋದು ಯಾರು? ಪರ್ಮಿಷನ್ ಇಲ್ಲ, ಏನಿಲ್ಲ. ಸುಮ್ಮನೆ ಇವರು ಅನ್ನತಾಯ್ತ ಮಾಡ್ತಾ ಇರೋದು. ಮಾಡಿದ್ರ ಫೋನ್? ಕನ್ವರ್ಷನ್ ಅಡ್ಡ ಆಗಿದೆಯಾ? ಇಲ್ಲಿ ಮತಾಂತರದ ಅಡ್ಡ ಆಗಿದೆಯಾ ಇದು? ಸಾರ್ವಜನಿಕರು ಅವರು ಮೇನ್ ಇಂಪಾರ್ಟೆಂಟ್ ಆಗಿ ಇಲ್ಲಿರೋ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು. ಇಲ್ಲ, ಅದಕ್ಕೆ ಫೋನ್ ಮಾಡಿದ್. ಏನಾಗುತ್ತೆ ಗೊತ್ತಾ? ಅಟ್ಯಾಕ್ ಮಾಡ್ತಾರೆ ನಾಳೆ. ಈಗ ಅವ್ರ ಮನೆಯವ್ರು ಬಂದ್ರು ಅಂದ್ರೆ ಅವ್ರ ಮನೆಗಳ ಮೇಲೆ ಟಾರ್ಗೆಟ್ ಮಾಡೋದು. ಪ್ರತಿಯೊಂದ್ಸತಿ ಹಿಂದೂ ಕಾರ್ಯಕರ್ತರೆ ಬರ್ಬೇಕಂದ್ರೂ ಕೂಡ ತೊಂದ್ರೆ. ಎಲ್ರು ಬರ್ಬೇಕು. ಇವಾಗೆಲ್ಲ ಬಂದಿದೀವಲ್ಲ, ಇಲ್ಲಿರೋ ಸಾರ್ವಜನಿಕರು ಎಲ್ರು ಹೇಳ್ಬೇಕು, ಎಲ್ರು ಬರ್ಬೇಕು, ಎಲ್ರು ಇದ್ ಮಾಡೇ ಮಾಡ್ತಾರೆ. ಅವತ್ ಕೆಲಸ ಇಲ್ಲ ಅಂದ್ರೆ ಏನ್ ಮಾಡೋದು? ಸುಮಾರು ಒಂದು 50-60 ಜನ ಇದಾರೆ. ಚರ್ಚು ಅಥವಾ ಈ ತರ ಭಜನೆ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಇವ್ರು ಅಟ್ಲೀಸ್ಟ್ ಇವರು ಪರ್ಮಿಷನ್ ತಗೊಂಡು ಏನಾದ್ರು ಮಾತಾಡಾರ? ನಮ್ಮ ಹಿಂದೂಗಳನ್ನೇ ಎಲ್ಲ ಸೇರ್ಸೋದು, ಹಿಂದೂಗಳನ್ನೇ ಫುಲ್ ಸೇರ್ಸೋದು, ಎಲ್ಲ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ಭಜನೆ ಮಾಡ್ತೀವಿ ಅಂತ ಹೇಳಿ ದೊಡ್ಡದಾಗ ಲೌಡ್ ಸ್ಪೀಕರ್ ಮಾಡಿ ಸುಮಾರು 100-150 ಜನರು ಸೇರಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆ ತುಂಬಾ ತೊಂದರೆಗಳಾಗ್ತಾ ಇದೆ. ದಯವಿಟ್ಟು ಒಂಚೂರು ಹೇಳಿ ಸರ್, ಅಡ್ರೆಸ್ ಹೇಳಿ ಸರ್. ಗಾಂಧಿ ಪಾರ್ಕ್, BA ಲೇಔಟ್, ಸೆಕೆಂಡ್ ಸ್ಟೇಜ್. ಹೌದು ಸರ್, BA ಲೇಔಟ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಸೆಕೆಂಡ್ ಸ್ಟೇಜ್, ಭಾರತ್ ನಗರ್, 13th ಮೈನ್ ರೋಡ್, 9th ಕ್ರಾಸ್. ಹೌದು ಸರ್, ಗಾಂಧಿ ಪಾರ್ಕ್. ಹೌದು ಸರ್, ಬ್ಯಾಂಗ್ಳೂರ್ 91 560091. ಹೌದು, ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಬರುತ್ತೆ ಸರ್. ಸರ್, ಬ್ಯಾಡ್ರಳ್ಳಿ ಅಂತಿದ್ದಾರೆ ಇದು. ಮೇಡಮ್, ನಾವು ಹಿಂದೂ ಸಂಘಟನೆಯವರು ಮೇಡಮ್. ನನಗೆ ಯಾರೋ ಒಬ್ರು ಇಲ್ಲಿಂದ ಕರೆ ಮಾಡಿದ್ರು, ಯಾರು ಅಂತ ಗೊತ್ತಿಲ್ಲ. ಇಂಡಿವಿಜುವಲ್ ರೆಸಿಡೆನ್ಷಿಯಲ್ ಯಾರೇ ಹೋದ್ರು ಕೂಡ ನಮ್ಗೆ ಅಷ್ಟು ಸಪೋರ್ಟ್ ಸಿಗ್ಲಿಲ್ಲ ಇಲ್ಲಿ. ಅಂತ ಯಾರೋ ಒಬ್ರು ಕಾರ್ಯಕರ್ತರು ಬಂದಿರೋದ್ರಿಂದ ಒಂದ್ ಸ್ವಲ್ಪ ಸಪೋರ್ಟ್ ಬಂದಿದೆ. ಖಂಡಿತ ಈಚ್ ಅಂಡ್ ಎವ್ರಿ ಒನ್ 100% ಶೋರ್ ಸರ್. ನಾನು ಬೇಕಂದ್ರೆ ಇಡೀ ಕರ್ನಾಟಕ ಇಲ್ಲಿ ಕರೆದು ಕೂರಿಸ್ಕೊಂತೀನಿ. ಅವ್ರನ್ನೆಲ್ಲಾನು ಕೇಳಿ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಇದೆ. ಇವರು ಪ್ರತಿ ವಾರ ತಪ್ಪದಿರ ಮಾಡ್ತಾರೆ, ಶುಕ್ರವಾರ ಮಾಡ್ತಾರೆ, ಭಾನುವಾರ ಮಾಡ್ತಾರೆ. ಖಂಡಿತ ತಪ್ಪಿರೋದೇ ಇಲ್ಲ. ಆಮೇಲೆ ಒಂದೊಂದ್ ಜನ ರೋಡ್ ಟೆಂಟ್ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಇದ್ ಮಾಡ್ತಾರೆ. ಮೇಡಮ್, ನನಗೆ ಯಾರೋ ಒಬ್ರು ಫೋನ್ ಮಾಡಿದ್ರು, ಮಗು ಮಲಗ್ತಾ ಇಲ್ಲ ಸರ್, ಇಷ್ಟು ಭಜನೆ ಅಂತ. ನಾನು JP ನಗರಿಂದ ಈಗ ಇಲ್ಲಿಗೆ ನಮ್ ಇವ್ರನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದು. ನಮಗೆ ಗೊತ್ತೇ ಇಲ್ಲ ಇದು ವಿಚಾರ. ಸರಿ, ತುಂಬಾ ಎಷ್ಟು ವರ್ಷ ಚಾನಲ್ 8 ಇಯರ್ಸ್ ಮೇಲೆ ಇದೆ ಈಗ. ಸುಮಾರು ಸಲ ಹೋದಾಗ ಕೂಡ ನಮ್ಗೆ ಬೆದರಿಕೆ. ಅಲ್ಲ, ಕರ್ಸೋಣ ನಾವು. ಹಲೋ, ನೋಡೋಣ ಅಂತ ಬಂದಿದ್ದು. ಇದು ಆ ಥರದಾದ್ರೆ ಮೇಡಮ್ ನಮಸ್ತೆ.
ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಇದರಲ್ಲಿ ಲಿಮಿಟ್ಸ್ ನಲ್ಲಿ ಭರತ್ ನಗರ ಅಂತ ಬರುತ್ತೆ. ಭರತ್ ನಗರದ ಹತ್ರ ಇಲ್ಲಿ ಒಂದು ದೊಡ್ಡದಾಗಿ ಲೌಡ್ ಸ್ಪೀಕರ್ ಹಾಕೊಂಡು ಅಕ್ಕಪಕ್ಕದ ಮನೆಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಒಂದು ಪ್ರಾರ್ಥನೆ ಅಂತ ಅದೇನೋ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ. ಇಲ್ಲಿ ಜನ ಎಲ್ಲ ಸೇರಿದ್ದಾರೆ, ಸ್ವಲ್ಪ ಗಲಾಟೆ ಆಗ್ತದೆ. ಸ್ಟೇಷನ್ ಇಂದ ಒಬ್ರು ಪೊಲೀಸ್ ಯಾರು ಇದ್ರೆ ಕಳಿಸ್ಕೊಟ್ರೆ ತುಂಬಾ ಒಳ್ಳೇದು. ಮೈನು 9th ಕ್ರಾಸ್ BA ಲೇಔಟ್ ಸೆಕೆಂಡ್ ಸ್ಟೇಜ್ ಗಾಂಧಿ ಪಾರ್ಕ್ BA ಲೇಔಟ್ ಭಾರತ್ ನಗರ್ ಸೆಕೆಂಡ್ ಸ್ಟೇಜ್ BA ಲೇಔಟ್ ಭಾರತ್ ನಗರ್ ಸೆಕೆಂಡ್ ಸ್ಟೇಜ್ 13th ಮೈನ್ ರೋಡ್ 9th ಕ್ರಾಸ್ ಗಾಂಧಿ ಪಾರ್ಕ್ ಮೇಡಮ್. ಹೌದು ಪುನೀತ್ ಕೆರೆ ಹೇಳಿ, ಪುನೀತ್ ಕುಮಾರ್. ಸ್ನೇಹಿತರೆ, ಹೊಯ್ಸಳಗೆ ಫೋನ್ ಮಾಡಿದ್ದೀವಿ, ಇಮಿಡಿಯೇಟ್ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಬರಬೇಕು. ಅಲ್ಲ, ಇದೊಂದೆಲ್ಲ ಪರಿಶೀಲನೆ ಆಗ್ಬೇಕು ಸರ್. ಇದು ಇವತ್ತು ಒಂದಿನದ್ದು ಸಮಸ್ಯೆ ಅಲ್ಲ, ಇದು ಪ್ರತಿ ದಿನದ ಸಮಸ್ಯೆಯನ್ನ ಏಕ್ ಇಲ್ಲ ಮೇಡಮ್, ನಾನು ಹೇಳ್ತಾ ಇದ್ದೀನಿ, ನನ್ನ ನಂಬರ್ ತೊಗೊಳ್ಳಿ. ನೀವು ಯಾರು ಏನು ಆಚೆಗೆ ಬರ್ಬೇಕಾಗಿಲ್ಲ ಮೇಡಮ್, ಒಂದು ಫೋನ್ ಮಾಡಿ. ಇದು ಸುಮ್ಮನೆ ನಾವು ನೋಡ್ಲಿಕ್ಕೆ ಬಂದಿದ್ದು. ನಾವು ಎಷ್ಟೇ ಜನ ಇದ್ರು ಬರ್ತಿದ್ವಿ, ಬಟ್ ನಿಜಾನ ವಾಸ್ತವ. ಈಗ ಯಾರೋ ಫೋನ್ ಮಾಡಿದ ತಕ್ಷಣ ನಾವು ಹೌದು ಅಂತ ಬಿಲೀವ್ ಮಾಡೋಕ್ಕಾಗಲ್ಲ ಅಲ್ವಾ? ನಡೀತಿದ್ಯೋ ಇಲ್ವೋ ಪೊಲೀಸ್ನವ್ರು ಬರಲಿ, ಪರ್ಮಿಷನ್ ಕೊಟ್ಟು ನಮಗೀಗ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ಲ ಇವರು ಏಕಾಏಕಿ ಮಾಡ್ತಿದ್ದಾರಾ ಇದನ್ನ ನೋಡ್ಬೇಕು ಫಸ್ಟ್. ಪರ್ಮಿಷನ್ ಕೊಟ್ಟಿದ್ರೆ ಮಾತ್ರ ನಿಜ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾರೆ ಅವರು ಕೇಳಿದ್ರೆ? ಯಾಕೆ ಈ ತರ ಜೋರಾಗಿ ಮೈಕಲ್ಲಿ ಆನ್ ಮಾಡ್ತಾ ಇದ್ದಾರೆ? ನಾವು ಯೂಸ್ ಮಾಡ್ತಾರೆ ಬರೀ ಒಂದೇ ಮೈಕ್, 2 ಮೈಕ್ ಯೂಸ್ ಮಾಡ್ತಿಲ್ಲ, ಸ್ಲೋ ಮಾಡ್ಕೊಂತೀವಿ ಬೇಕಂದ್ರೆ. ಅಲ್ಲ ಮೇಡಮ್, ಪರ್ಮಿಷನ್ ಕೊಟ್ಟಿದ್ದಾರೆ, ಯಾರು ಕೊಡ್ಬೇಕು ಪರ್ಮಿಷನ್? ಫಸ್ಟ್ ಆಫ್ ಆಲ್ ಮೈಕ್ ಹಿಡ್ಕೊಬಾರ್ದು. ಫಸ್ಟ್ ಆಫ್ ಆಲ್ ಲೌಡ್ ಸ್ಪೀಕರ್ ಅದು ಅನೌನ್ಸ್ ಮಾಡೋದಕ್ಕೆ ಏನಾದ್ರು ಇದ್ರೆ ಪರ್ಮಿಷನ್ ತಗೊಂಡು ಮಾಡ್ಬೇಕಲ್ವಾ? ಮೈಕ್ ಹಿಡ್ಕೊಳ್ಳೋದೇ ಕಾನೂನು ವ್ಯಾಪ್ತಿ ಒಳಗಡೆ ಏನಿದೆಯೋ ಅದನ್ನ ಮಾಡಬೇಕು. ಒಂದು ದಿನ ಏನೋ ಫಂಕ್ಷನ್ ಇದ್ರೆ ಅಲೌಡ್ ಬಿಲೀವ್ ಮಾಡೋಣ, ಏನೋ ಒಂದು ಫಂಕ್ಷನ್. ಅಣ್ಣ, ನಿಮಗೆ ಗೊತ್ತಿಲ್ವಾ ಇದರಲ್ಲಿ ಒಂದು ಸೌಹಾರ್ದಯುತವಾಗಿ ಏನೋ ಒಂದಿನ ದೇವಸ್ಥಾನದಲ್ಲಿ ಮೈಕ್ ಹಾಕಿದ್ರೆ ಅಲ್ಲಿಗೆ ಹೋಗಿ ಸೌಂಡ್ ಬರುತ್ತೆ ಅಂತ ಇದೇ ಕ್ರೈಸ್ತ ಮಹಿಳೆ ಒಬ್ಳು ಕೇಸ್ ಹಾಕ್ಬಿಟ್ಟು ತಪ್ಸಿದ್ರು ಮೈಕ್ ನ. ಇವ್ರಿಗೆ ಕಾಮನ್ ಸೆನ್ಸ್ ಬೇಡವಾ? ಇಷ್ಟೊತ್ತಾಯ್ತು, ಯಾರಾದ್ರೂ ಒಬ್ರು ಕೆಳಗ್ ಬಂದ್ರ ಸಮಸ್ಯೆ ಏನು ಅಂತ ಕೇಳಿದ್ರ? ದುರಂಕಾರಗಳು. ಗೊತ್ತು ಅವ್ರಿಗೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.